ದಕ್ಷಿಣ ಕನ್ನಡ ಜಿಲ್ಲೆಯ ಸಮೀಪದ ಕಾಸರಗೋಡು ಜಿಲ್ಲೆಯಿಂದ ದಿನನಿತ್ಯ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಜನೆಗಾಗಿ ವಿದ್ಯಾರ್ಥಿಗಳು ಬರ್ತಾರೆ. ಆದರೆ ಬಡ ವಿದ್ಯಾರ್ಥಿಗಳು ರೈಲು ಸಂಚಾರವನ್ನೇ ಹೆಚ್ಚಾಗಿ ಅವಲಂಬಿಸಿದ್ದಾರೆ. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ವರದಾನವಾಗಿದ್ದ ಪ್ಯಾಸೆಂಜರ್ ರೈಲನ್ನು ಇದೀಗ ರದ್ದುಪಡಿಸಿದ್ದು ವಿದ್ಯಾರ್ಥಿಗಳು ದುಬಾರಿ ದರ ಖರ್ಚು ಮಾಡಿ ಬಸ್ಸಿನಲ್ಲಿ ಬರುವಂತಹ ಅನಿವಾರ್ಯತೆ ಪರಿಸ್ಥಿತಿ ಉಂಟಾಗಿದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಕೂಡಲೇ ಕಣ್ಣೂರು ಮಂಗಳೂರು ನಡುವೆ ಚಲಿಸುವ ಪ್ಯಾಸೆಂಜರ್ ರೈಲನ್ನು ಪುನರಾರಂಭಿಸಬೇಕು ಅಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇಂದು ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದ ಮುಂದೆ ಪ್ರತಿಭಟನೆ ನಡೆಸಿ ರೈಲ್ವೆ ಇಲಾಖಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು. ಚೆರ್ವತ್ತೂರು ಮಂಗಳೂರು ಸೆಂಟ್ರಲ್ ಪ್ಯಾಸೆಂಜರ್ ಮತ್ತು ಮಂಗಳೂರು ಸೆಂಟ್ರಲ್ ಕಣ್ಣೂರು ಪ್ಯಾಸೆಂಜರ್ ರೈಲನ್ನು ಆರಂಭಿಸುವಂತೆ ಎಬಿವಿಪಿ ಮಂಗಳೂರು ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು. ತಾವು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ನೆರವಾಗುವಂತೆ ವಿಚಾರವನ್ನ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರುವುದಾಗಿ ಮಂಗಳೂರಿನ ಅಧಿಕಾರಿಗಳು ಭರವಸೆಯನ್ನ ನೀಡಿದ್ರು. ಪ್ರತಿದಿನ ವಿದ್ಯಾರ್ಥಿಗಳು ಮಂಗಳೂರಿಗೆ ಬಂದು ಹೋಗಲು 150 ರೂಪಾಯಿ ಖರ್ಚು ತಗುಲ್ತಾ ಇದ್ದು ಕಷ್ಟಕರ ಪರಿಸ್ಥಿತಿ ಎದುರಾಗಿದೆ ಅಂತ ವಿದ್ಯಾರ್ಥಿಗಳಾದ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಮಂಗಳೂರು ವಿಭಾಗ ಸಂಚಾಲಕ ನಿಶಾನ್ ಆಳ್ವಾ, ಶ್ರೇಯಸ್, ಅಜಯ್ ಪ್ರಭು, ಹರ್ಷಿತ್ ಕೊಯ್ಲಾ, ಮಧುರ ಸಹಿತ ಹಲವು ಮಂದಿ ಭಾಗವಹಿಸಿದ್ರು. बोलो भारत माता की जय, बोलो भारत माता की जय, बोलो भारत माता की जय, बोलो भारत माता की जय. ಇದು ಡಿಸಿಷನ್ ಆಗೋದು ಬೋರ್ಡ್ ಇಂದ. ಕೋವಿಡ್ ರಿಸ್ಟ್ರಿಕ್ಷನ್ಸ್ ಇನ್ನೂ ಕೂಡ ತೆಗಿಲಿಲ್ಲ ಕಂಪ್ಲೀಟ್ ಆಗಿ. ಆದ್ದರಿಂದ ಆದಷ್ಟು ಬೇಗ ಇದು ಆಗ್ತದೆ ಅಂತ ನಾವು ನೆನೆಸೋದು. ಈಗ ಪ್ಯಾಸೆಂಜರ್ ಟ್ರೈನನ್ನು ಸಂಜೆ ಒಂದು ಪ್ಯಾಸೆಂಜರ್ ಸ್ಟಾರ್ಟ್ ಮಾಡಿದ್ದೇವೆ 5 ಗಂಟೆದು. 25ರಿಂದ ಹಲವು ಗಾಡಿಯಲ್ಲಿ ಆರ್ಡಿನರಿ ಕೋಚನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಇದೊಂದು ಟ್ರಯಲ್ ರೀಸನ್. ಆಮೇಲೆ ಯಾಕೆಂದರೆ ಪ್ಯಾಸೆಂಜರ್ ಟ್ರೈನಲ್ಲಿ ಮಕ್ಕಳು ಬರುವಾಗ ಅವ್ರು ಬರುವ ರೀತಿ ನಿಮ್ಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ ಹೇಗೆ ಬರ್ತಾರಂತ. ಎಲ್ಲರೂ ಒಂದರ ಮೇಲೆ ಒಂದು ಇಟ್ಕೊಂಡು ನಾಳೆ ಇದು ಇನ್ನೂ ತಿರ್ಗಾ ಇದೇ ಸೇಮ್ ಸ್ಥಿತಿ ಆದರೆ ಅದಕ್ಕೋಸ್ಕರ ಫೇಸ್ ಬೈ ಫೇಸ್ ಅವರು ಸ್ಟಾರ್ಟ್ ಮಾಡ್ತಿದ್ದಾರೆ. ನಾವು ಆಲ್ರೆಡಿ ಮನವಿ ಕೊಟ್ಟಿದ್ದೇವೆ, ಇದನ್ನು ಕೂಡ ಅಲ್ಲಿಗೆ ಮುಗಿಸ್ತೇವೆ. ಈ ಕೇರಳದಿಂದ ಬರುವಂತಹ ಒಂದು ರೈಲುಗಳನ್ನು ಸ್ಥಗಿತಗೊಳಿಸಿದೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಬಸ್ಸನ್ನು ಅವಲಂಬಿಸುವಂತಹ ಪರಿಸ್ಥಿತಿ ನಿರ್ಮಾಣವಾದಂತಹ ಸಂದರ್ಭದಲ್ಲಿ ಕೇವಲ ಸ್ವಲ್ಪ ವೆಚ್ಚದಲ್ಲಿ ಬರ್ತಾ ಇರುವಂತಹ ವಿದ್ಯಾರ್ಥಿಗಳು ಇಂದು 150 ರೂಪಾಯಿ ತೆತ್ತು ಇಂದು ಬಸ್ಸಿನಲ್ಲಿ ಬರಬೇಕಾದಂತಹ ಪರಿಸ್ಥಿತಿ ಇಂದು ನಿರ್ಮಾಣ ಆಗಿದೆ. ಅದಕ್ಕಾಗಿ ವಿದ್ಯಾರ್ಥಿ ಪರಿಷತ್ ಏನು ಆಗ್ರಹ ಮಾಡ್ತಾ ಅಂತ ಹೇಳಿದರೆ, ಈ ಕಾರಣದಿಂದ ಕೆಲವೊಂದು ವಿದ್ಯಾರ್ಥಿಗಳು 2-3 ದಿವಸ ಕಾಲೇಜಿಗೆ ಬಂದು ಆ ವೆಚ್ಚವನ್ನು ಸರಿದೂಗಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿ ಪರಿಷತ್ನ ಆಗ್ರಹ ಏನಂತ ಹೇಳಿದರೆ, ಆದಷ್ಟು ಶೀಘ್ರವಾಗಿ ರೈಲ್ವೆ ಇಲಾಖೆ ಇದರ ಬಗ್ಗೆ ಎಚ್ಚೆತ್ತುಕೊಂಡು ವಿದ್ಯಾರ್ಥಿ ಸಮಸ್ಯೆಗಳನ್ನು ಆದಷ್ಟು ಕೂಲಂಕುಷವಾಗಿ ಪರಿಶೀಲಿಸಿ ಇದಕ್ಕೆ ಒಂದು ಸರಿಯಾದ ಒಂದು ರೈಲ್ವೆ ಅಧಿಕಾರಿಗಳು ಒಂದು ರೈಲುಗಳನ್ನು ಸಮಯಕ್ಕೆ ಸರಿಯಾಗಿ ಬಿಡಬೇಕನ್ನೋ ಮೂಲಕ ವಿದ್ಯಾರ್ಥಿ ಪರಿಷತ್ ಈ ಮೂಲಕ ಆಗ್ರಹಿಸುತ್ತದೆ. ಐ ಆಮ್ ಫ್ರಮ್ ಕಾಂಜಂಗಾಡ್. ನಾವು ಯೂನಿವರ್ಸಿಟಿಯಲ್ಲಿ ಕಲಿತಾ ಇದ್ದೇವೆ. ಯಾಕಂತ ಹೇಳಿದ್ರೆ ನಮ್ಮ ಡೈಲಿ ಎಕ್ಸ್ಪೀರಿಯನ್ಸ್ ಬೆಳಿಗ್ಗೆ 6 ಗಂಟೆಗೆ ಬರಬೇಕು ಟ್ರೈನಿಗೆ, ಬೇರೆ ಟ್ರೈನ್ ಇಲ್ಲ. ಅದಕ್ಕೆ ಟಿಕೆಟ್ ರಿಸರ್ವ್ ಮಾಡಬೇಕಾಗ್ತದೆ. ನಮಗೆ ಅದು ತುಂಬ ಕಷ್ಟ ಆಗ್ತದೆ. ಸಮ್ಟೈಮ್ಸ್ ಟಿಕೆಟ್ ಕೂಡ ಸಿಗದೆ ಇರುವಂತಹ ಸ್ಥಿತಿ ಬರ್ತದೆ ಸರ್. ಹಾಗಿರುವಾಗ ನಮಗೆ ಬಸ್ಸಲ್ಲಿ ಬರಲಿಕ್ಕೆ ಆಗೋದಿಲ್ಲ. ತಲಪಾಡಿ ಸೆಂಟ್ರಲ್ ಅಷ್ಟು ರಶ್ ಇದೆ. ಡ್ಯೂರೇಷನ್ 2-3 ಅವರ್ಸ್ ಬೇಕು ನಮಗೆ ಕಾಂಜಂಗಾಡಿಂದ ಇಲ್ಲಿಗೆ ಬರಲಿಕ್ಕೆ. ತುಂಬ ಮಕ್ಕಳಿಗೆ ಪ್ಯಾಸೆಂಜರ್ ಇದ್ರೆ ಹೆಲ್ಪ್ ಆಗ್ತದೆ. ಬೆಳಿಗ್ಗೆ ಒಂದು 7 ಗಂಟೆಗೆ ಇಲ್ಲಿ 9 ಗಂಟೆಗೆ ತಲುಪುವಂಥ ಪ್ಯಾಸೆಂಜರ್ ಇದ್ರೆ ನಮಗೆ ತುಂಬ ಹೆಲ್ಪ್ ಆಗ್ತದೆ. ನಮಗೆ ಅದು ಮಾತ್ರ ಬೇಕಾ, ಅದನ್ನು ಉದ್ದೇಶ ಇಟ್ಟುಕೊಂಡು ಮಾತ್ರ ನಾವೀಗ ಪ್ರತಿಷೇಧಕ್ಕೆ ಬಂದಿರೋದು ಸರ್.